ಗುಂಡ ದಾದಮಂತೊಂದುಲ್ಲ ಮಗ ಎಕ್ಸಾಮ್ ಆತ ಓದುದಾಂಡ ತುಕ ಬುಕ್ಕು ಕೊರು ಯಾನ್ ಪ್ರಶ್ನೆ ಕೇನ್ವೆ ಓದನಿಲ್ಲಮ್ಮ ಏತುವರೆಗೂ ಆತು ಪನ್ಪೆ ಏ ಏಪ ನೋಡು ಲಾಸ್ಟ್ ಪನ್ಪೆ ಏತು ಸರಿ ಪಂಡ ಅಂದ್ ಆವಮ್ಮ ದೇ 1ರಿಂದ 10ರವರೆಗೆ ಸಂಖ್ಯೆ ಹೇಳು. 1 2 3 5 6 7 8 9 10 ಆಂಡಮ್ಮ ನಾಲ್ದಾನೆ ಬುಡಿಯ ಮರತು ಪೋಂಡ ಇಜ್ಜಮ್ಮ ಕೊಡ ಪೇಪರ್ ಬತ್ತಿತ್ತು ಅಷ್ಟೇ ಅಪಘಾತದಲ್ಲಿ 4 ಸಾವು ಸಾಯ್ತದನ್ನು ಲೆಕ್ಕ ಆಡಿದೆ ಬುಡಿಯ ನಾಲ್ಲ ಪನೋಡು ಅವು 4 ಜನ ಸೈತಿನಿಂದು ಬೇಯ್ದಿನಿ 4 ಸಂಖ್ಯೆ ಸೈದಿನಿಂದು ಪಂಡದ 10 ಆಂಡ ನಾನೊಂಜಿ ಪ್ರಶ್ನೆ ಕೇನ್ಬೆ ಆವಮ್ಮ ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಪ್ರಪಂಚದಲ್ಲಿ ಇರುವುದು ಒಂದೇ ದೇಶ, ಅದು ಭಾರತ. ಮಿಕ್ಕಿದ್ದೆಲ್ಲ ವಿದೇಶ. ಉಂತು ನಿಕ್ಕು ಉಂಡು ಮಾತ ಪ್ರಶ್ನೆ ಕೇನೊನ್ಬೆ ಪನ್ನೆಟ್ಟು ದಾತನ ತಪ್ಪುಂಡ ಬುಡು ಲಾಸ್ಟ್ಗ್ ಪನ್ಪೆ ಏತು ತಪ್ಪುಂಡು ಒಂದು ನಾನು ತಪ್ಪುದಾಲ ಪಂತಿಜಿ ಇರ್ ಕೇಳಲೆ ಅಮ್ಮ ಕೇಳಲೆ ಮಾತು ಬರದವರನ್ನು ಮೂಗ ಎಂದು ಕರೆದರೆ ಕಿವಿ ಕೇಳದವರನ್ನು ಹೇಗೆ ಕರೆಯುತ್ತಾರೆ ಪನ್ ಹೇಗೆ ಬೇಕಾದ್ರೂ ಕರಿಬೋದಾ ಯಾಕಂದ್ರೆ ಅವರಿಗೆ ಕಿವಿ ಕೇಳಿಸಲ್ಲ. ಪ್ರಶ್ನೆ ಕೇಂದು ಎಂಕ್ ಮರ್ಲು ಪತ್ತುಂಡು ಯಾವ ಬುಡು ಎಲ್ಲ ಮುಗಿಂಡ ಪ್ರಶ್ನೆ ಲಾಸ್ಟ್ ಪ್ರಶ್ನೆ ಐತೆ ಕೇನ್ಬೆ ಸಾಯುವಾಗ ಬಾಯಲ್ಲಿ ಏನು ಹಾಕಬೇಕು ಪನ್ ಬಿರ್ಲಾ ಸಿಮೆಂಟ್. ದಾದಾ ಇದ್ರಲ್ಲಿ ಜೀವ ಇದೆ. ಉಂತು ಪೊಪ್ಪ ಬರಡು ನಿಕ್ ಏತು ಓದಿ ಅಂದು ಗೊತ್ತಾಂಡು ಬುಡು ಅಧಿಕ ಪ್ರಸಂಗನೇ ಇಪ್ಪುನೆ ನಿಕ್ ಅತ್ತಾಮಯ್ಯ ಪನ್ನೆಟ್ಟು ದಾತನ ತಪ್ಪುಂಡ ಪಲ್ಲೆ ಉಂತು ಯಾನೇ ಒಂಜಿ ಪ್ರಶ್ನೆ ಕೇನ್ಬೆ ನಿನ್ನಡ ದಾದ ಪನ್ಪ ತೂಕ ಒವೆತ್ತ ಬಗ್ಗೆ ಈ ತೂಪತ ಕ್ರಿಕೆಟ್ ಐತ ಬಗ್ಗೆನೆ ಕೇಳಲೆ ಕ್ರಿಕೆಟ್ ದ ಬಗ್ಗೆ ರಡ್ ಪಾತೆರ ಪಲ್ನ ತೂಕ ಆತ ಕನ್ನಡ ನೋಡ ಒವೇಟ್ಲ ಪನ್ ನಾನು ಹೇಳಲು ಬಯಸುವ ವಿಷಯ ಕ್ರಿಕೆಟ್. ಮಳೆ ಬಂದ ಕಾರಣ ಪಂದ್ಯವನ್ನು ಮುಂದಿಡಲಾಗಿದೆ. ಪಂಡತ ಭಾಷಣ ಮುಗಿಯಿಂದ ಅಮ್ಮ ತಲೆ ತಿರುಗಿ ಬಿದ್ದ ಕಾರಣ ಈ ವಿಡಿಯೋವನ್ನು ನಿಲ್ಲಿಸಲಾಗಿದೆ. ಥ್ಯಾಂಕ್ ಯು. ಯಾರು ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ ಇಂಗ್ಲಿಷ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.